ಉಡುಪಿ ನಗರದ ರಾಷ್ಟ್ರೀಯ ಹೆದ್ದಾರಿ 66ರ ಪಕ್ಕದ ಕರಾವಳಿ ಬೈಪಾಸ್ ಬಳಿ ಒಣಕಸದ ತ್ಯಾಜ್ಯ ರಾಶಿಗೆ ಆಕಸ್ಮಿಕ ಬೆಂಕಿ ಬಿದ್ದಿದ್ದು ಭಾರೀ ಬೆಂಕಿ ಕಿಡಿ ಜ್ವಾಲೆಗಳು ಹರಡಿ ಆತಂಕ ಸೃಷ್ಟಿಯಾಗಿತ್ತು. ಬೆಂಕಿ ದುರಂತದ ಸುದ್ದಿ ತಲುಪ್ತಾ ಇದ್ದಂತೆ ಉಡುಪಿ ಮಲ್ಪೆ ಅಗ್ನಿಶಾಮಕ ದಳ ಹಾಗೂ ಖಸಗಿ ಟ್ಯಾಂಕರ್ ಮೂಲಕ ಬೆಂಕಿ ನಂದಿಸುವ ಕಾರ್ಯ ನಡೆಸಲಾಗಿದ್ದು, ಕೆಲ ಗಂಟೆಗಳ ಬಳಿಕ ಬೆಂಕಿಯ ಕೆನ್ನಾಲೆ ನಿಯಂತ್ರಣಕ್ಕೆ ಬಂದಿದೆ. ಅಗ್ನಿಶಾಮಕ ದಳದೊಂದಿಗೆ ಸ್ಥಳೀಯರು ಕೂಡ ಸಾಥ್ ನೀಡಿ ಬೆಂಕಿ ನಂದಿಸಲು ನೆರವಾಗಿದ್ದಾರೆ. ಸಮೀಪದಲ್ಲಿದ್ದ ಖಸಗಿ ಹೋಟೆಲ್ ಗುಜರಿ ಮಳಿಗೆಗೆ ಬೆಂಕಿ ವ್ಯಾಪಿಸಿದ ಕಾರಣ ಭಾರೀ ಅವಘಡ ತಪ್ಪಿ ಹೋದಂತಾಗಿದೆ.